ಸ್ನೇಹಿತರೆ, ಗೀತಾಸ್ ಬ್ಲಾಗ್ಸ್ ಇನ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಬೆಳಗ್ಗೆನೇ ನನ್ನ ಬ್ಲಾಗನ್ನು ಶುರು ಮಾಡಿದ್ದೀನಿ. ಅದು ಹೊಸಲನ್ನು ಕ್ಲೀನ್ ಮಾಡ್ತಾ ಹಾಗೆ ಅದಕ್ಕೆ ರಂಗೋಲಿ ಎಲ್ಲ ಇಡಬೇಕು. ಆಂಟಿ ಬಂದು ಹೊರಿಸಿ ಹೋಗಿರ್ತಾರೆ, ಆದರೂ ನಾನು ಒಂದು ಸಾರಿ ಒರೆಸ್ಕೊಂಡು ಆಮೇಲೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಹೂಗಳನ್ನು ಇಟ್ಟು ನಂತರ ಪೂಜೆ ಮಾಡೋಕ್ಕೆ ಹೋಗ್ತೀನಿ. ಸೊ ಇವತ್ತಿನ ಈ ಬ್ಲಾಗಲ್ಲಿ ಏನೇನಿರುತ್ತೆ ಅನ್ನೋದನ್ನು ನೋಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಮರಿದೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈಗ ಬ್ಲಾಗನ್ನು ಶುರು ಮಾಡೋಣ ಬನ್ನಿ. ಇವತ್ತು ಬೇಗನೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಇಬ್ಬರು ಮಕ್ಕಳು ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದಾರೆ. ಹಾಗೆ ದೊಡ್ಡವನು ಮನೆಗೆ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರಿಂದ ಲಂಚ್ ಪ್ರಿಪರೇಷನ್ ಈಗ ಮಾಡ್ತಾ ಇಲ್ಲ. ಹಾಗಾಗಿ ಸುಮಾರು ಟೈಮ್ ಇತ್ತು. ಫಸ್ಟ್ಗೆ ಪೂಜೆನ ಮುಗಿಸ್ಕೊಂಡು ಬಿಡೋಣ, ಆಮೇಲೆ ಮಿಕ್ಕ ಕೆಲಸಗಳನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಅವರಿಬ್ಬರು ಸ್ಕೂಲು ಕಾಲೇಜ್ಗೆ ಹೋದ ಮೇಲೆ ನನ್ನ ಈ ಪೂಜೆ ಕೆಲಸ ಶುರುವಾಗುತ್ತೆ. ಇವತ್ತು ಟೈಮ್ ಇರೋದ್ರಿಂದ ಫಸ್ಟ್ ಪೂಜೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ಮಿಕ್ಕ ಕೆಲಸಗಳನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ಗೆ ರಂಗೋಲಿ ಹಾಕ್ತಾಯಿದ್ದೀನಿ. ನನಗೆ ಜಾಸ್ತಿ ಚೆನ್ನಾಗಿ ರಂಗೋಲಿ ಬರಲ್ಲ, ಏನು ಗೊತ್ತಿದೆಯೋ ಮನಸ್ಸಿಗೆ ಏನು ತೋಚುತ್ತೋ ಅದನ್ನು ಹಾಕ್ತೀನಿ. ಹಾಗೆ ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಕಲರನ್ನು ಕೂಡ ಹಾಕೋಣ, ತುಂಬ ಚೆನ್ನಾಗಿ ಕಾಣಿಸುತ್ತೆ ರಂಗೋಲಿ ಮನೆ ಮುಂದೆ, ಅದು ಬಣ್ಣ ಬಣ್ಣದ ರಂಗೋಲಿ ಅಲ್ಲ. ಸೊ ಹಾಗಾಗಿ ರಂಗೋಲಿ ಹಾಕಿದ್ದಾಯಿತು. ಹಾಗೆ ಪೂಜೆ ಕೂಡ ನಾನು ಫಿನಿಶ್ ಆದಮೇಲೆ ನಿಮಗೆ ಸಿಗ್ತೀನಿ. ಯಾಕೆಂತಂದರೆ ನಾನು ಇವತ್ತು ಅಷ್ಟೊತ್ತರನ ಓದ್ತಾ ಇದ್ದೀನಿ. ಅದನ್ನೆಲ್ಲ ವೀಡಿಯೋ ಮಾಡ್ತಾ ಕೂತ್ಕೊಂಡ್ರೆ ಸುಮಾರು ಟೈಮ್ ಆಗಿಬಿಡುತ್ತೆ. ಆಮೇಲೆ ನನಗೆ ಬ್ರೇಕ್ಫಾಸ್ಟ್ ಪ್ರಿಪರೇಷನ್ಗೆ ಟೈಮ್ ಕಡಿಮೆ ಸಿಗುತ್ತೆ. ಹಾಗಾಗಿ ಪೂಜೆ ಆದಮೇಲೆ ಆರತಿ ಮಾಡೋ ಟೈಮಲ್ಲಿ ನಿಮಗೆ ಸಿಗ್ತಾ ಇದ್ದೀನಿ. ಸೊ ನೀವು ಹೀಗೆ ಪೂಜೆ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಒಬ್ಬೊಬ್ಬರ ಮನೇಲಿ ಒಂದೊಂದು ಪದ್ಧತಿ ಇರುತ್ತೆ, ಆ ಪದ್ಧತಿ ಪ್ರಕಾರನೇ ಪೂಜೆಗಳನ್ನು ಮಾಡ್ತಾರೆ. ಶನಿವಾರ, ಮಂಗಳವಾರ ಹಾಗೆ ಶುಕ್ರವಾರ ವಿಶೇಷವಾಗಿ ಪೂಜೆಯನ್ನು ಮಾಡ್ತಾರೆ. ಈ ಸರಿ ಆಷಾಢ ಶುಕ್ರವಾರದಂದು ನಾನು ಕೂಡ ಅಷ್ಟೋತ್ತರನ ಓದಿದೆ. ಸಾಮಾನ್ಯವಾಗಿ ಈ ಥರ ಸ್ಪೆಷಲ್ ಟೈಮ್ನಲ್ಲಿ ಅಷ್ಟೋತ್ತರನ ಓದ್ತೀನಿ. ಕುಂಕುಮಾರ್ಚನೆ ಆಗಿರ್ಬೋದು ಅಥವಾ ಬೇರೆ ಥರ ಹೂಗಳಿದೆ, ಬೆಳ್ಳಿ ಹೂಗಳು, ಅದರ ಅರ್ಚನೆ ಮಾಡ್ತೀನಿ. ಆದರೆ ಈ ಸರಿ ಮೀಶೋಯಿಂದ ನಾನು ಪುಟ್ಟ ಪುಟ್ಟ ಬಳೆಗಳು, ಈ ಅಷ್ಟೋತ್ತರ ಅಂತಲೇ ಕಲರ್ ಸಿಕ್ಕತ್ತೆ. ದೇವ್ರಿಗೆ, ಲಕ್ಷ್ಮಿಗೆ ತುಂಬಾ ಪ್ರಿಯವಾದಂಥ ಒಂದು ವಸ್ತು ಅಂತ ಕೇಳಿಸ್ಕೊಂಡಿದ್ದೀನಿ. ನನಗೂ ಸರಿಯಾಗಿ ಗೊತ್ತಿಲ್ಲ ಇದ್ರ ಬಗ್ಗೆ, ಆದರೂ ಯಾಕೋ ನೋಡಿಬಿಟ್ಟು ನನಗೂ ನಮ್ಮನೇಲೂ ಇರಲಿ ಬಳೆಗಳು ಅಂತ ತರಿಸಿದ್ದೀನಿ. 3 ಕಲರಲ್ಲಿ ತರಿಸಿದ್ದೆ ನೋಡಿ. ಅರಿಶಿನ ಕಲರು, ಹಾಗೆ ಕೆಂಪು ಕಲರು ಮತ್ತು ಹಸಿರು ಬಣ್ಣದ ಕಲರು, 3 ಕಲರಲ್ಲಿ ಒಂದೊಂದು ಇದರಲ್ಲಿ ಬಂಚಲ್ಲಿ 108 ಅಂದರೆ 108 ಬಳೆಗಳಿರಬೇಕು. ಇವೆರಡು ನಾನು ಕೌಂಟ್ ಮಾಡಿಲ್ಲ, ಹಸಿರನ್ನು ಕೌಂಟ್ ಮಾಡಿದೆ. ಸೊ 108 ಇದೆ. ಮತ್ತು ಡ್ಯಾಮೇಜ್ ಆಗಿರಬಾರ್ದು. ಸೊ ಇದನ್ನು ತರಿಸಿದ್ದೀನಿ, ನೋಡೋಣ ಹೇಗೆಲ್ಲ ಯೂಸ್ ಮಾಡ್ತೀನಿ. ಇವನ್ ಫೋಟೋಗೆ ಕೂಡ ಹಾಕ್ಬೋದು. ಹಾಗೆ ತುಂಬ ದಿನಗಳಿಂದ ಈ ರೀತಿಯಾದಂಥ ಸ್ಟೆನ್ಸಿಲ್ಸ್ ಅಂತ ಹೇಳಲ್ಲ, ಇದನ್ನು ರಂಗೋಲಿ ರೀತಿಯಲ್ಲಿ ಇದನ್ನು ಅರೇಂಜ್ ಮಾಡ್ಬೋದು ದೇವ್ರ ಮುಂದೆ. ಕಮಲದ ಹೂವು 2 ಕಲರಲ್ಲಿ ಇದೆ ನೋಡಿ, ಪಿಂಕು ಹಾಗೆ ಬ್ಲೂ ಕಲರು. ಹಾಗೆ ಇದ್ರ ಜೊತೆ ಏನೋ ಗಿಫ್ಟ್ ರೀತಿಯಲ್ಲಿ ಹಾರ್ಟ್ ಶೇಪಲ್ಲಿ ಕೆಲವು ಇದನ್ನು ಕೊಟ್ಟಿದ್ದಾರೆ. ಇದನ್ನು ಹೇಗೆ ಯೂಸ್ ಮಾಡೋದು ಗೊತ್ತಿಲ್ಲ, ಬಟ್ ನನಗೆ ಈ ತಾವರೆ ಹೂಗಳು ಏನು ಕಾಣಿಸ್ತಾ ಇದೆ, ಇದನ್ನು ಹ್ಯಾಂಗ್ ಮಾಡ್ಬೋದು. ಅಲ್ಲಲ್ಲಿ ಹೋಲ್ ಇದೆ ನೋಡಿ, ಮೇಲ್ಗಡೆ ಒಂದು ಸಣ್ಣ ಹೋಲ್ ಇದೆ, ಅದರಲ್ಲಿ ನಾವೇನಾದರೂ ಮಣಿಗಳಾಕಿ ಅಥವಾ ಕುಚ್ಚನ್ನು ಹಾಕಿ ಹ್ಯಾಂಗ್ ಮಾಡ್ಬೋದು. ನೋಡೋಣ ಹೇಗೆ ಯೂಸ್ ಮಾಡ್ತೀನಿ. ಇಲ್ಲ ಅಂತಂದರೆ ದೇವ್ರ ಮುಂದೆ ರಂಗೋಲಿ ರೀತಿಯಲ್ಲಿ ಕೂಡ ಇದನ್ನು ಅರೇಂಜ್ ಮಾಡ್ಬೋದು. ಇದನ್ನು ಕೂಡ ಮೀಶೋಯಿಂದನೇ ತರಿಸಿದ್ದೀನಿ. ಹಬ್ಬಕ್ಕೋಸ್ಕರ ಕೆಲವು ಐಟಮ್ಗಳನ್ನು ನಾನು ಮೀಶೋಯಿಂದ ಹಾಗೆ ಅಮೆಝಾನಿಂದ ಕೂಡ ತರಿಸಿದ್ದೀನಿ. ಇನ್ನೂ ಬಂದಿಲ್ಲ, ಬಟ್ ಇವೆರಡು ಈಗ ಬಂದಿತ್ತು, ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ, ಕಲರ್ ಕೂಡ ತುಂಬ ಚೆನ್ನಾಗಿದೆ. ಸೊ ಈಗ ಬ್ರೇಕ್ಫಾಸ್ಟ್ ಮಾಡಿಬಿಡೋಣ ಬನ್ನಿ. ಇವತ್ತು ನಾನು ಸಿಂಪಲ್ಲಾಗಿ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಒಂದು 3 ಚಮಚ ಎಣ್ಣೆನ ಬಾಣಲಿಗೆ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ಅದಕ್ಕೆ ಒಂದು 6-7 ಎಸಳು ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಾಕಿದ್ದೆ, ಒಂದು ದಪ್ಪ ಈರುಳ್ಳಿಯನ್ನು ಕತ್ತರಿಸಿ ಹಾಕಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಅದಾದ ಮೇಲೆ ನಾನು ಇದಕ್ಕೆ ತರಕಾರಿಗಳನ್ನು ಸೇರಿಸ್ಕೊಳ್ತೀನಿ. ಫ್ರೈಡ್ ರೈಸ್ ಬೇಗ ಈಸಿಯಾಗಿ ಆಗಿಬಿಡತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಇವತ್ತು ನಾನು ಮಶ್ರೂಮ್ ಹಾಕಿ ಮಾಡ್ತಾಯಿದ್ದೀನಿ. ಈಗ ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಮಶ್ರೂಮು ಹಾಗೆ ಕ್ಯಾಬೇಜು ಇದಿಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ತುಂಬ ಜಾಸ್ತಿನೂ ಫ್ರೈ ಆಗಬಾರ್ದು. ಆ್ಯಕ್ಚುಲಿ ಇದು ಬೇಗನೆ ಫ್ರೈ ಆಗಿಬಿಡುತ್ತೆ, ಯಾಕೆಂದರೆ ಸಣ್ಣದಾಗಿ ಇದು ಮಾಡಿ ಕತ್ತರಿಸ್ಕೊಂಡಿರ್ತೀವಲ್ಲ, ಸೊ ಬೇಗನೆ ಬೆಂದೋಗ್ಬಿಡತ್ತೆ. ಸ್ವಲ್ಪ ಕ್ರಂಚಿಯಾಗಿದ್ದರೆ ಚೆನ್ನಾಗಿರುತ್ತೆ. ಈಗ ಎಲ್ಲನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಇದಕ್ಕೆ ಪೆಪ್ಪರ್ ಪೌಡರು, ಕಾಳುಮೆಣಸಿನ ಪುಡಿ ಹಾಗೆ ಶೆಶ್ವಾನ್ ಸಾಸ್ ಅಂತ ಸಿಕ್ಕತ್ತೆ, ಅದನ್ನು ಹಾಕ್ತಾಯಿದ್ದೀನಿ. ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವನ್ ಮ್ಯಾಜಿಕ್ ಮಸಾಲ ಸಿಕ್ಕತ್ತಲ್ಲ, ಅದನ್ನು ಕೂಡ ಹಾಕಿದ್ರೆ ಅದು ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪನೇ ಸೋಯಾ ಸಾಸನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ ವಿನೇಗರನ್ನು ಹಾಕ್ತಾಯಿಲ್ಲ, ಸ್ವಲ್ಪ ಹುಳಿ ಹೊಡೆಯುತ್ತೆ, ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ.
ಕ್ವಿಕ್ಕಾಗಿ ಆಗುವಂಥ ಒಂದು ಫ್ರೈಡ್ ರೈಸ್ ಅಂತ ಹೇಳ್ಬೋದು. ಇದಕ್ಕೆ ಬೇಕಿದ್ದರೆ ನಾವು ಏನು ಹೇಳ್ತಾರೆ ಪನ್ನೀರನ್ನು ಹಾಕ್ಕೋಬೋದು ಅಥವಾ ಗೋಬಿ ಅದನ್ನು ಹಾಕ್ಕೋಬೋದು. ಅವರವರ ಪ್ರಕಾರ ಟೇಸ್ಟ್ ಹೇಗೆ ಬೇಕು ಅಂತ ಅನಿಸಿದ್ರೆ ಅದ್ರ ಪ್ರಕಾರ ಮಾಡ್ಕೋಬೋದು. ಈಗ ನಮ್ಮ ಫ್ರೈಡ್ ರೈಸ್ನ ಗೊಜ್ಜು ರೆಡಿಯಾಗಿದೆ. ನಾನು ಅನ್ನ ಮಾಡಿಟ್ಟು ತಣ್ಣಗಾಗೋಕ್ಕೆ ತೆಗೆದಿಟ್ಟಿದ್ದೆ. ಬಿಸಿ ಇರುವಾಗಲೇ ನಾವು ಮಿಕ್ಸ್ ಮಾಡಿಬಿಟ್ರೆ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ತಣ್ಣಗಾಗಬೇಕು, ಆಮೇಲೆ ಗೊಜ್ಜನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿದ್ರೆ ಉದ್ರುದ್ರಾಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಕ್ವಿಕ್ಕಾಗಿ ಆಗುವಂಥ ಫ್ರೈಡ್ ರೈಸು, ಮಶ್ರೂಮ್ ಫ್ರೈಡ್ ರೈಸು. ಮಶ್ರೂಮು ಹುಡುಕಬೇಕಾಗಿತ್ತು, ಯಾಕೆಂದರೆ ಅದು ಬೆಂದ ತಕ್ಷಣ ತುಂಬ ಶ್ರಿಂಕ್ ಆಗಿಬಿಡುತ್ತೆ, ಕಣ್ಣಿಗೆ ಕಾಣಿಸೋದೇ ಇಲ್ಲ. ನಾನು ಹುಡುಕ್ತಾ ಇದ್ದೆ ಎಲ್ಲಿದೆಪ್ಪ ಮಶ್ರೂಮು ಅಂತ. ಸೊ ಈಗ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಮಗ ಕಾಲೇಜ್ಗೆ ಹೊರಟಿದ್ದಾನೆ, ಚಿಕ್ಕವನು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಅವನು ಕೂಡ ಕಾಲೇಜ್ಗೆ ಹೊರಡ್ತಾನೆ. ಇವತ್ತು ಯಾಕೋ ನಾನು ಸೈಕಲಲ್ಲಿ ಹೋಗ್ತೀನಿ ಅಂತ ಹೋಗ್ತಾ ಇದ್ದಾನೆ. ನಮ್ಮ ಯಜಮಾನ್ರು ಡ್ರಾಪ್ ಮಾಡಲಿಕ್ಕೋಸ್ಕರನೇ ಬೇಗ ಆಟ ಆಡ್ಕೊಂಡು ಬೇಗ ಬಂದರು. ಆದರೆ ಬೇಡ ಅಪ್ಪ, ನಾನಿವತ್ತು ಸೈಕಲಲ್ಲಿ ಹೋಗ್ತೀನಿ ಅಂತ ಹೋಗ್ತಾ ಇದ್ದಾನೆ. ಆ್ಯಕ್ಚುಲಿ 7 ಮಿನಿಟ್ಸ್ ಆಗುತ್ತೆ ಅಷ್ಟೇ. ನನಗೆ ಸ್ವಲ್ಪ ಭಯ, ಮತ್ತು ಮಳೆ ಎಲ್ಲ ಬಂದರೆ ಆವಾಗ ಅವರ ಅಪ್ಪನ ಜೊತೆಲೇ ಹೋಗ್ತಾನೆ. ಈಗ ಕಾಲೇಜ್ಗೆ ಹೋಗ್ತಾ ಇದ್ದಾನೆ. ಮತ್ತು ಇವತ್ತು ಯೂನಿಫಾರ್ಮ್ ಕೂಡ ಕೊಡ್ತಾರೆ ಅಂತ ಹೇಳ್ತಾ ಇದ್ದ. ಸೊ ಬಂದಮೇಲೆ ತೊಗೊಂಡು ಬರ್ತಾನೆ. ಯೂನಿಫಾರ್ಮ್ ಹೇಗಿರುತ್ತೆ ಅಂತ ನೋಡಬೇಕು, ನಾನಿನ್ನೂ ನೋಡಿಲ್ಲ. ಸೊ ಈಗ ಅವನು ಕೂಡ ಕಾಲೇಜ್ಗೆ ಹೊರಟ. ಹಾಗೆ ಸ್ವಲ್ಪ ಗಾರ್ಡನಲ್ಲಿ ಕೆಲಸ ಇತ್ತು. ಯಜಮಾನ್ರು ನಾನೇ ಮಾಡ್ತೀನಿ ಅಂತ ಇದ್ರು, ಯಾಕೆಂದರೆ ಅವ್ರು ಇನ್ನೂ ಸ್ನಾನ ಮಾಡ್ಕೊಂಡಿಲ್ವಲ್ಲ. ಹಾಗಾಗಿ ಸ್ವಲ್ಪ ಪಾಟ್ಗಳನ್ನೆಲ್ಲ ಶಿಫ್ಟ್ ಮಾಡಬೇಕಾಗಿತ್ತು. ಹಾಗೆ ಇನ್ನೊಂದು ಸಕ್ಯುಲೆಂಟ್ ಪಾಟನ್ನು ತೊಗೊಂಬಂದಿದ್ರು. ಅದನ್ನು ಕೂಡ ಮೇಲ್ಗಡೆಯಿಂದ ಟೆರಸಿಂದ ತಂದಿದ್ರು. ನೋಡಿ ಈ ಕಡೆ ಅಂದರೆ ಪ್ಯಾರಾಪಿಟ್ ವಾಲ್ ಕಾಂಪೌಂಡ್ ಹತ್ರ ಇರುವಂಥ ಗಿಡಗಳು ಅದನ್ನೆಲ್ಲ ಸ್ವಲ್ಪ ಅರೇಂಜ್ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾರೆ. ಹಾಗೆ ಮೇಲ್ಗಡೆಯಿಂದ ಸಕ್ಯುಲೆಂಟ್ ಗಿಡನ ತೊಗೊಂಬಂದಿದ್ರು. ಎಷ್ಟು ಚೆನ್ನಾಗಿ ಬಂದಿದೆ. ನಾನು ತುಂಬ ದಿನಗಳಾಯಿತು ಟೆರಸ್ಗೆ ಹೋಗಿ, ಅವ್ರು ತೊಗೊಂಡು ಬಂದಿದ್ದು ನೋಡಿಬಿಟ್ಟು ಖುಷಿ ಆಯಿತು. ಸ್ವಲ್ಪ ಅರೇಂಜ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ಆ ಗಿಡನ ನೋಡಿ, ಇದೇ ಸಕ್ಯುಲೆಂಟ್ ಹೇಳಿದ್ದು, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅದೇ ತುಂಬ ಡೆಲಿಕೇಟು, ಸ್ವಲ್ಪ ಕೈ ತಾಗಿದ್ರೂ ಪುಡಿ ಪುಡಿಯಾಗಿ ಬೀಳ್ತಾ ಇರುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ಬಿಸಿಲಿರಬೇಕು ಸಕ್ಯುಲೆಂಟ್ಸ್ಗೆ. ಚೆನ್ನಾಗಿದೆ. ಇದನ್ನು ಬೇರೆ ಕೆಲವು ಪಾಟ್ಗಳಿಗೆ ರಿಪೋರ್ಟಿಂಗ್ ಮಾಡೋ ಐಡಿಯಾ ಇದೆ. ಯಾವಾಗ ಮಾಡ್ತೀನೋ ಗೊತ್ತಿಲ್ಲ. ಸೊ ಕೆಲಸ ಇದ್ದೇ ಇರುತ್ತೆ, ಏನಾದರೂ ಒಂದೊಂದು ಬರ್ತಾನೆ ಇರುತ್ತೆ. ಕೆಲವು ಕೆಲಸಗಳು ಆಗುತ್ತೆ, ಕೆಲವೆಲ್ಲ ಹಾಗೆ ಪೆಂಡಿಂಗಲ್ಲಿರುತ್ತೆ. ಅದ್ರ ಪ್ರಕಾರ ಮಾಡ್ಕೋಬೇಕು. ಸೊ ನೋಡಿ ನನ್ನ ಮಗನ ಯೂನಿಫಾರ್ಮ್. ಸೊ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ಹೇಗೆ ಅನಿಸ್ತು ಈ ವ್ಲಾಗು? ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಏನು ಮಾಡಬೇಕು ಹೇಳಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಹಾಗೆ ವಿಡಿಯೋನ ಆದಷ್ಟು ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಮರಿದೇ ಕ್ಲಿಕ್ ಮಾಡಬೇಕು ಅಂತ ಹೇಳ್ತಾ ನಮಸ್ಕಾರ.